ಪತ್ರಕರ್ತರು ಅಕ್ಷರ ಸಂತ ಹಾಜಬ್ಬರನ್ನ ಗುರುತಿಸದೇ ಇರುತ್ತಿದ್ದಲ್ಲಿ ಎಲೆಮರೆ ಕಾಯಿಯಾಗಿಯೇ ಉಳಿತಾ ಇದ್ರು. ಚಿತ್ರನಟರು ನಿಜ ಜೀವನದ ಹೀರೋಗಳಲ್ಲ, ಹಾಜಬ್ಬ ಅವರು ನಿಜ ಜೀವನದ ಹೀರೋ ಆಗಿದ್ದಾರೆ. ಪತ್ರಕರ್ತರು ಅಕ್ಷರ ಸಂತ ಹಾಜಬ್ಬರನ್ನ ಗುರುತಿಸದೇ ಇರುತ್ತಿದ್ದಲ್ಲಿ ಎಲೆಮರೆ ಕಾಯಿಯಾಗಿಯೇ ಉಳಿತಾ ಇದ್ರು. ಚಿತ್ರನಟರು ದರ್ಶನ್, ಸುದೀಪ್, ಸಲ್ಮಾನ್ ಖಾನ್ ಅವರು ನಿಜ ಜೀವನದ ಹೀರೋಗಳಲ್ಲ, ಹಾಜಬ್ಬ ಅವರು ನಿಜ ಜೀವನದ ಹೀರೋ ಆಗಿದ್ದಾರೆ ಎಂದು ರಾಜ್ಯ ಶಿಕ್ಷಣ ಸಚಿವ ಸುರೇಶ್ ಕುಮಾರ್ ಹೇಳಿದ್ದಾರೆ. ಅವರು ಹರೇಕಳ ನ್ಯೂ ಪಡ್ಪುವಿನ ಹರೇಕಳ ಹಾಜಬ್ಬ ಆಶ್ರಮದಿಂದ ನಿರ್ಮಾಣಗೊಂಡ ಸರ್ಕಾರಿ ಹೈಸ್ಕೂಲ್ ಶಾಲೆಗೆ ಭೇಟಿ ಕೊಟ್ಟು ಪದ್ಮಶ್ರೀ ಪುರಸ್ಕೃತ ಅಕ್ಷರ ಸಂತ ಹರೇಕಳ ಹಾಜಬ್ಬ ಅವರನ್ನ ಕರ್ನಾಟಕ ಸರ್ಕಾರದ ಪರವಾಗಿ ಸನ್ಮಾನ ನೆರವೇರಿಸಿ ಮಾತನಾಡಿದರು. ಈ ಬಾರಿಯ ಎಸ್ಎಸ್ಎಲ್ಸಿಯ ಪೂರ್ವ ಸಿದ್ಧತಾ ಪರೀಕ್ಷೆ ಪ್ರಶ್ನೆ ಪತ್ರಿಕೆ ಎಸ್ಎಸ್ಎಲ್ಸಿ ಬೋರ್ಡಿನಿಂದಲೇ ಪ್ರಕಟವಾಗುವುದರಿಂದ ವಿದ್ಯಾರ್ಥಿಗಳು ಹೆಚ್ಚಿನ ಗಮನ ಹರಿಸಿ ಪರೀಕ್ಷೆಗೆ ತಯಾರಾಗಬೇಕಾಗಿದೆ. ಎಸ್ಎಸ್ಎಲ್ಸಿ ವಿದ್ಯಾರ್ಥಿಗಳೇ ಶಾಲೆಯ ರಾಯಭಾರಿಗಳು. ಅವರು ಉತ್ತಮ ಫಲಿತಾಂಶ ದಾಖಲಿಸಿದ್ದಲ್ಲಿ ಶಾಲೆಗೆ ಹೆಚ್ಚಿನ ವಿದ್ಯಾರ್ಥಿಗಳು ಬರಲು ಸಾಧ್ಯ. ಈ ನಿಟ್ಟಿನಲ್ಲಿ ಹಾಜಬ್ಬರ ಶಾಲೆಯ ಮಕ್ಕಳು ಪ್ರಯತ್ನಿಸಿದಲ್ಲಿ ಅವರ ಕನಸು ನನಸಾಗಲು ಸಾಧ್ಯ. ಕರ್ನಾಟಕಕ್ಕೆ ಹೆಮ್ಮೆಯಾಗಿರುವ ಹಾಜಬ್ಬ ಅವರ ಮುಂದೆ ಎಲ್ಲರೂ ತಲೆ ತಗ್ಗಿಸಬೇಕಿದೆ. ಸಚಿವರು ಈ ಹಳ್ಳಿಯ ಒಬ್ಬ 68ನೇ ವಯಸ್ಸಿನ ಮುಖಕ ಈ ಶಾಲೆಗೆ ಮಣಿಸಿದ ಒಂದು ನನ್ನ ಕೃಷಿದ ಮಾಧ್ಯಮ ಮಿತ್ರದ ಮುಖಾಂತರ ನನ್ನ ತೋರಿಸಿ ಈ ಶಾಲೆಗೆ ಕಟ್ಟಿಕೊಟ್ಟಿದ್ದ ಕರ್ನಾಟಕ ಹೆಮ್ಮೆಯ ಸಚಿವರಿಗೆ, ಶಿಕ್ಷಣ ಸಚಿವರು ಈ ಸಂದರ್ಭದಲ್ಲಿ ಇಷ್ಟಪಡ್ತೇನೆ. ನನ್ನನ್ನು ಈ ಸಂದರ್ಭದಲ್ಲಿ ನಾನು ಈ ಬಡವಾಗಿ ನನ್ನ ಮೇಲೆ ಹೆಗಲಿ ಕೈಕೊಟ್ಟಿದ್ದ ಅಂತ ಹೇಳಲಿಕ್ಕೆ ಸಂತೋಷ, ಹೆಮ್ಮೆ ಪಡ್ತೇನೆ. ಏಕೆಂದರೆ ಒಬ್ಬ ಸಾಮಾನ್ಯ ಮನುಷ್ಯ ಮೇಲೆ ಕರ್ನಾಟಕ ಈ 6 ಕೋಟಿ ಜನರ ಒಬ್ಬ ಶಿಕ್ಷಣ ಸಚಿವರು ನನ್ನ ಮೇಲೆ ಒಬ್ಬ ಬಡತನ ಇಲ್ಲಿದ್ದವನು ಹೆಗಲಿ ಕೈಯೊಟ್ಟಂತೆ ಸಚಿವರಿಗೆ ನಾನು ಈ ಸಂದರ್ಭದಲ್ಲಿ ತಲೆಬಾಗಿಸ್ತೇನೆ. ಹಾಜಬ್ಬ ಅವರು ಮನವಿಯಲ್ಲಿ ನೀಡಿರುವ ಪಬ್ಲಿಕ್ ಶಾಲೆ, ಪಿಯುಸಿ ಕಾಲೇಜ್ ಕಾಂಪೌಂಡ್ ದುರಸ್ತಿ, ಶಿಥಿಲಾವಸ್ಥೆಯ ಕಟ್ಟಡ ಅಭಿವೃದ್ಧಿಗಳನ್ನು ಗಂಭೀರವಾಗಿ ಪರಿಗಣಿಸುತ್ತೇನೆ ಎಂದಿದ್ದಾರೆ. ಸರ್ಕಾರಿ ಶಾಲೆಗಳನ್ನ ಸಬಲೀಕರಣಗೊಳಿಸುವ ಉದ್ದೇಶವನ್ನ ಸರ್ಕಾರ ಇಟ್ಟುಕೊಂಡಿದೆ. ಮಧ್ಯಮ ಕೆಳಮಧ್ಯಮ ಕುಟುಂಬಗಳು, ಕೂಲಿ ಕಾರ್ಮಿಕರು ತಮ್ಮ ಮಕ್ಕಳನ್ನ ಖಾಸಗಿ ಶಾಲೆಗಳಿಗೆ ಕಳುಹಿಸುತ್ತಿರುವ ಮೂಲಕ ದುಡಿಮೆಯ ಅರ್ಧ ಭಾಗವನ್ನ ಮಕ್ಕಳ ಶಿಕ್ಷಣಕ್ಕೆ ಮೀಸಲಿಡುತ್ತಾರೆ. ಈ ನಿಟ್ಟಿನಲ್ಲಿ ಸರ್ಕಾರಿ ಶಾಲೆಗಳ ಗುಣಮಟ್ಟ ಹೆಚ್ಚಿಸುವುದರ ಮೂಲಕ ಅವರ ಮಕ್ಕಳನ್ನ ಸರ್ಕಾರಿ ಶಾಲೆಗೆ ಬರುವಂತೆ ಮಾಡಿ ಹೆತ್ತವರನ್ನ ಸಬಲೀಕರಣಗೊಳಿಸಲು ಸಾಧ್ಯ. ಈ ಮೂಲಕ ಶಾಲೆಗಳಿಗೆ ಹಿಂದೆ ಇದ್ದ ಗರಿಮೆಯನ್ನ ಪುನರ್ ಸ್ಥಾಪಿಸಲು ಸಾಧ್ಯ. ರಾಜ್ಯ ಬಜೆಟ್ನಲ್ಲಿಯೂ ಈ ಶಿಕ್ಷಣಕ್ಕೆ ಹೆಚ್ಚಿನ ಆದ್ಯತೆ ನೀಡುವ ಕುರಿತು ಗಮನ ಹರಿಸಲಾಗುವುದು. ರಾಜ್ಯಾದ್ಯಂತ 10,650 ಹೊಸ ಶಿಕ್ಷಕರನ್ನ ನೇಮಕಾತಿಗೊಳಿಸುವ ಪ್ರಕ್ರಿಯೆ ಜಾರಿಯಲ್ಲಿದೆ. ಮುಂದಿನ ವರ್ಷದಲ್ಲಿ 24,000 ಮಂದಿ ಶಿಕ್ಷಕರು ನಿವೃತ್ತಿಯಾಗಲಿದ್ದಾರೆ. ಇದನ್ನ ಮುಂದಿಟ್ಟುಕೊಂಡು ಮತ್ತೆ 10,000 ಶಿಕ್ಷಕರ ನೇಮಕಾತಿ ನಡೆಸಲು ಉದ್ದೇಶಿಸಲಾಗಿದೆ. ಗುಲ್ಬರ್ಗಾ ಶಹೀನ್ ಶಾಲೆ ಪ್ರಕರಣ ಕುರಿತು ಪ್ರತಿಕ್ರಿಯಿಸಿದ ಸಚಿವರು, ಗೃಹ ಇಲಾಖೆ ಪ್ರಕರಣ ಕುರಿತು ವರದಿ ಸಂಗ್ರಹಿಸ್ತಾ ಇದೆ. ಅಲ್ಲದೆ ತನ್ನ ಹತ್ತಿರ ಶಾಸಕ ಖಾದರ್ ಇರುವ ಕಾರಣಕ್ಕೆ ಪ್ರತಿಕ್ರಿಯಿಸಲು ಅಸಾಧ್ಯ ಎಂದ ಅವರು, ಗೃಹ ಇಲಾಖೆಯಿಂದ ವರದಿ ಬಂದ ಬಳಿಕವಷ್ಟೇ ಮಾಹಿತಿಯನ್ನ ನೀಡಬಹುದು ಎಂದರು. ಅಲ್ಲದೆ ಈ ಬಾರಿಯ ಎಸ್ಎಸ್ಎಲ್ಸಿ ಪರೀಕ್ಷೆ ಬರೆಯಲು ವಿಶೇಷ ಚೇತನ ಮಕ್ಕಳಿಗೆ ಅವರಿಗೆ ಅಗತ್ಯಕ್ಕೆ ತಕ್ಕಂತೆ ಕ್ರಮಗಳನ್ನು ರಾಜ್ಯಾದ್ಯಂತ ಕೈಗೊಳ್ಳಲಾಗುವುದು ಎಂದಿದ್ದಾರೆ. ತಿಂಗಳ ಅವಧಿಯಲ್ಲಿ ಅತ್ಯಂತ ಮಹತ್ವದ ದಿನ. ನಾನು ಅನೇಕ ಶಾಲೆಗಳಿಗೆ ಹೋಗಿದ್ದೀನಿ, ಅನೇಕ ವ್ಯಕ್ತಿಗಳನ್ನ ಭೇಟಿ ಮಾಡಿದ್ದೀನಿ, ಅನೇಕ ಸಂತರನ್ನ ಭೇಟಿ ಮಾಡಿದ್ದೀನಿ. ಅದರ ಜೀವನದಲ್ಲಿ ಮೊದಲನೇ ಬಾರಿ ಅಕ್ಷರ ಸಂತನನ್ನ ಭೇಟಿ ಮಾಡುತ್ತದೆ. ಫೆಬ್ರವರಿ 4ರಂದು ಕೇಂದ್ರ ಗೃಹ ಮಂತ್ರಾಲಯದ ಅಧೀನ ಕಾರ್ಯದರ್ಶಿ ದೀಪಕ್ ಕುಮಾರ್ ಕಳುಹಿಸಿದ ಮತ್ತೊಂದು ಪತ್ರ ಹಾಜಬ್ಬ ಅವರ ಕೈ ಸೇರಿದೆ. 2020 ಮಾರ್ಚ್ ಅಥವಾ ಏಪ್ರಿಲ್ ತಿಂಗಳಲ್ಲಿ ನವದೆಹಲಿಯ ರಾಷ್ಟ್ರಪತಿ ಭವನದಲ್ಲಿ ಪದ್ಮಶ್ರೀ ಪುರಸ್ಕಾರ ಪ್ರದಾನ ಮಾಡಲಾಗುವುದು. ನಿಗದಿತ ದಿನಾಂಕವನ್ನ ಕೂಡಲೇ ತಿಳಿಸಲಾಗುವುದು ಎಂದು ತಿಳಿಸಿರುವ ಪತ್ರದಲ್ಲಿ ಫಾರಂ ಒಂದನ್ನು ಕಳುಹಿಸಲಾಗಿದೆ. ವೈಯಕ್ತಿಕ ವಿವರ, 5 ಫೋಟೋಗಳು ಹಾಗೂ ಆಂಗ್ಲ ಭಾಷೆಯಲ್ಲಿ ರೂಪಿಸಿದ ಬಯೋಗ್ರಾಫಿಕಲ್ ಸ್ಕೆಚ್ ಕಳಿಸುವಂತೆ ಕೋರಲಾಗಿದೆ. ಒಂದಷ್ಟು ವಿಚಾರಗಳನ್ನ ಮಾಡಿದ್ದೀವಿ. ವಿಶೇಷವಾಗಿ ಸರ್ಕಾರಿ ಶಾಲೆಗಳನ್ನ ಸಬಲೀಕರಣ ಮಾಡಲಿಕ್ಕೆ
ಯಾಕಂದರೆ ನಮ್ಮ ಮನಸ್ಸಲ್ಲಿರೋದು ಸರ್ಕಾರಿ ಶಾಲೆಗಳನ್ನ ನಾವು ಸಬಲೀಕರಣ ಮಾಡಿದ್ರೆ, ಗುಣಮಟ್ಟ ಹೆಚ್ಚಿದ್ರೆ ಮಧ್ಯಮ ಮತ್ತು ಕೆಳ ಮಧ್ಯಮ ಕುಟುಂಬಗಳು ಉಳಿಯುತ್ತೆ. ಇವತ್ತೊಂದು ಕೂಲಿ ಕೆಲಸ ಮಾಡೋನು ಕೂಡ ತನ್ನ ಮಗುವಿಗೆ ಒಳ್ಳೆಯ ಶಿಕ್ಷಣ ಸಿಗಬೇಕು ಅಂತ ಖಾಸಗಿ ಶಾಲೆ ಕಳಿಸ್ತಾ ಇದ್ದಾನೆ. ಇದರಿಂದ ಅವನ ದುಡಿಮೆಯ 40% ದುಡ್ಡು ಶಿಕ್ಷಣಕ್ಕೆ ಹೋಗ್ತಾ ಇದೆ. ಅದಕ್ಕೋಸ್ಕರ ಬರುವ ವರ್ಷಗಳಲ್ಲಿ ಸರ್ಕಾರಿ ಶಾಲೆಗಳಿಗೆ ಹಿಂದೆ ಇತ್ತಲ್ಲ ಗರಿಮೆ, ಆ ಗರಿಮೆ ತರೋದಕ್ಕೆ ಒಂದಷ್ಟು ನಾವು ಕಾರ್ಯಕ್ರಮಗಳನ್ನ ಪ್ರಯತ್ನಗಳನ್ನ ನಾವು ಮಾಡ್ತಾ ಇದ್ದೀವಿ. ಹಾಜಪ್ಪ ಅವರ ಹೈಸ್ಕೂಲ್ ಶಾಲೆಯಲ್ಲಿ 72 ಹಾಗೂ ಪ್ರಾಥಮಿಕ ಶಾಲೆಯಲ್ಲಿ 93 ವಿದ್ಯಾರ್ಥಿಗಳಿದ್ದಾರೆ. ದಿನನಿತ್ಯ ಶಾಲೆಗೆ ಬಂದು ವಿದ್ಯಾರ್ಥಿಗಳ ಕುಶಲೋಪರಿ ಕೇಳುವ ಹಾಜಪ್ಪ ಅವರು ವಿದ್ಯಾರ್ಥಿಗಳಿಗೆ ಅಚ್ಚುಮೆಚ್ಚು. ಉತ್ತಮ ಅಂಕ ಪಡೆಯುವಂತೆಯೂ ಶಾಲೆಯ ಶುಚಿತ್ವ ಕಾಪಾಡುವಂತೆ ಬುದ್ಧಿ ಹೇಳುವ ಹಾಜಪ್ಪ ಅವರು ಎಂದಿಗೂ ಬೈದವರಲ್ಲ. ಅವರೇ ಶಾಲೆಯತ್ತ ಬಂದು ಸಣ್ಣ ಪುಟ್ಟ ಕೆಲಸಗಳನ್ನ ಮಾಡುತ್ತಿರುವುದು ನಮ್ಮನ್ನ ಆ ಕೆಲಸಗಳನ್ನ ಮಾಡುವಂತೆ ಪ್ರೇರೇಪಿಸ್ತಾ ಇದೆ. ಅವರು ಕಷ್ಟಪಟ್ಟು ಕಟ್ಟಿದ ಶಾಲೆಗೆ ಉತ್ತಮ ಹೆಸರು ಬರುವಂತೆ ಬಹುತೇಕ ವಿದ್ಯಾರ್ಥಿಗಳು ಉತ್ತಮ ಅಂಕಗಳನ್ನ ಪಡೆಯುತ್ತಾ ಬರುತ್ತಿದ್ದೇವೆ ಅನ್ನುತ್ತಾರೆ ಹೈಸ್ಕೂಲ್ ವಿದ್ಯಾರ್ಥಿನಿಯರು. ಈ ನಡುವೆ ಆಂಗ್ಲ ಮಾಧ್ಯಮದಿಂದ ಹಾಜಪ್ಪ ಅವರ ಸರ್ಕಾರಿ ಶಾಲೆಗೆ ಸೇರಿದ 2 ವಿದ್ಯಾರ್ಥಿನಿಯರು ಹಾಜಪ್ಪ ಅವರಿಗೆ ಅಚ್ಚುಮೆಚ್ಚು. ಅಶ್ವಿನ್, ಸ್ಪಂದನಾ ನ್ಯೂಸ್, ಉಳ್ಳಾಲ.